ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿದ್ಯಾ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುತ್ತಾ ಹಳೆನಿರಂಕಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಯಾವುದೇ ಒಂದು ವಿದ್ಯಾಸಂಸ್ಥೆ ಗಟ್ಟಿಯಾಗಿ ಬೆಳೆದು ನಿಲ್ಲಬೇಕು, ಶತಮಾನೋತ್ಸವವನ್ನು ಕಾಣಬೇಕು ಅಂತ ಹೇಳಿದರೆ ಹತ್ತಾರು ಏಳು ಬೀಳುಗಳಿರುತ್ತೆ. ಅದೆಷ್ಟೋ ಸಂಘ ಸಂಸ್ಥೆಗಳ ದಾನಿಗಳ ಸಹಕಾರ ಪ್ರೋತ್ಸಾಹ ಇರುತ್ತೆ. ಇದೀಗ ಎಲ್ಲ ರೀತಿಯಾದಂತಹ ಸಹಕಾರದ ಮೂಲಕ ಹಳೆನಿರಂಕಿಯ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಶತಮಾನೋತ್ಸವದ ಸಂಭ್ರಮವನ್ನು ಕಾಣ್ತಾ ಇದೆ. ಇದೇ ತಿಂಗಳ ಅಂದರೆ ಡಿಸೆಂಬರ್ 5ರಿಂದ 7ನೇ ತಾರೀಕಿನವರೆಗೆ ಇಲ್ಲಿ ದಶಮಾನೋತ್ಸವದ ಸಂಭ್ರಮ ಮೇಳೈಸಲಿಕ್ಕೆ ಇರುವಂಥದ್ದು. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮ ಯಾವ ರೀತಿಯಾಗಿದೆ ಅನ್ನೋದನ್ನು ಕೇಳಬೇಕು. STMCಯ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಅದರ ಜೊತೆಗೇನೆ ಹಳೆ ವಿದ್ಯಾರ್ಥಿ ಸಂಘ, ವಿದ್ಯಾಸಂಸ್ಥೆಯ ಶಿಕ್ಷಕರು, ಮುಖ್ಯ ಗುರುಗಳು ಏನು ಹೇಳ್ತಾರೆ, ಸಂಪೂರ್ಣ ವಿದ್ಯಾಸಂಸ್ಥೆ ಯಾವ ರೀತಿಯಾಗಿದೆ, ಇವೆಲ್ಲವನ್ನ ಕೂಡ ನೋಡಿಕೊಂಡು ಕೇಳ್ಕೊಂಡು ಬರೋಣ ಬನ್ನಿ. ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ರಮೇಶ್ ರೈ ರಾಮಜಾಲು ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. 100 ವರ್ಷಗಳನ್ನು ಪೂರೈಸಿರುವಂಥದ್ದು, ಹಾಗಾಗಿ ಸಂಭ್ರಮ ಜಾಸ್ತಿಯೇ ಇದೆ. ಯಾವ ರೀತಿಯಾಗಿ ತಯಾರಿಗಳು ನಡೆದಿದೆ? ನಾಡ್ದಿನ ಕಾರ್ಯಕ್ರಮ ಹೇಗಿರುತ್ತೆ ಮೇಡಮ್? ತಯಾರಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಲಿಕ್ಕೆ ನನ್ನ ಹಿರಿಯರ ಒಂದು ಪುಣ್ಯದ ಫಲವಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಶಾಲೆಗೆ ನಮ್ಮ ಹಿರಿಯರು ಕೊಟ್ಟಂಥ, ಈ ಊರಿನ ದಾನಿಗಳು ಕೊಟ್ಟಂಥ ಅಥವಾ ಹಿಂದಿನವರ ಪರಿಶ್ರಮದ ಫಲವಾಗಿ ಇವತ್ತು ಶಾಲೆ ಈ 100ನೇ ವರ್ಷವನ್ನು ಸಂಭ್ರಮವನ್ನು ಆಚರಿಸ್ತಾ ಇದೆ. ಸೊ ತುಂಬ ಸಂತೋಷ ಪಡ್ತಾ ಇದ್ದೆ. ವಿಶೇಷವಾಗಿ ಈ ನಮ್ಮ ಶತಮಾನೋತ್ಸವದಲ್ಲಿ ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಏನಂತ ಹೇಳಿದರೆ, ಹಳೆನಿರಂಕಿ ಗ್ರಾಮ ಎನ್ನುವಂಥ ಭಾರಿ ಪುಟ್ಟ ಗ್ರಾಮ ಮತ್ತು ಸ್ವಲ್ಪ ಕುಗ್ರಾಮ ಅಂತ ಹೇಳ್ಬೋದು. ಇಲ್ಲಿ ಈ ಶಾಲೆಯಲ್ಲಿ ಎಷ್ಟೋ ಮಕ್ಕಳು 100 ವರ್ಷದಿಂದ ಓದಿದ್ದಾರೆ. ಇವತ್ತು ಒಳ್ಳೆಯ ಸ್ಥಾನಮಾನದಲ್ಲಿದ್ದಾರೆ. ವಿದೇಶದಲ್ಲಿ ತಮ್ಮ ಹೆಸರನ್ನು ಗಳಿಸಿದವರಿದ್ದಾರೆ. ಒಟ್ಟು ಆದರೂ ಈ ವಿಶೇಷವಾಗಿ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಶಾಲೆಗೆ ಮೂಲಭೂತವಾಗಿ ಬೇಕಿರುವಂಥ ವ್ಯವಸ್ಥೆಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ವಿಶೇಷವಾಗಿ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಣ, ವಾಚನಾಲಯ ಮತ್ತು ಸಭಾಂಗಣ, ಆಟದ ಮೈದಾನ ಮತ್ತು ಮೂಲಭೂತ ಅವಶ್ಯಕತೆಗಳು ಏನು ಶಾಲೆಗೆ ಬೇಕಾಗಿದೆ ಅದನ್ನು ಮಾಡಿಕೊಂಡಿರುವಂಥದ್ದು. ನಾಡ್ದಿನ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ ಹೇಗಿರುತ್ತೆ, ಗಣ್ಯರು ಯಾರೆಲ್ಲ ಬರ್ತಾರೆ, ಅದರ ಬಗ್ಗೆ ಹೇಳಿ ಮೇಡಮ್. ನಾಡಿದ್ದು ಕಾರ್ಯಕ್ರಮ ಇವಾಗ 5ನೇ ತಾರೀಕಿಂದ ಪ್ರಾರಂಭಗೊಂಡು 7ನೇ ತಾರೀಕಿಂದ ಒಟ್ಟು 3 ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 5ನೇ ತಾರೀಕು ಏನಂತ ಹೇಳಿದರೆ ಇಡೀ ಗ್ರಾಮದಿಂದ ಒಂದು ಹಸಿರುವಾಣಿಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಹಸಿರುವಾಣಿ ಕಾರ್ಯಕ್ರಮವನ್ನು ನಮ್ಮ ಊರಿನ ಹಿರಿಯರಾದಂಥ ನಿವೃತ್ತ ಉಪನ್ಯಾಸಕರಾದ ಶ್ರೀಯುತ ಹರಿನಾರಾಯಣಾಚಾರ್ಯವರು ಉದ್ಘಾಟನೆ ಮಾಡಿ ಅಲ್ಲಿಂದ ಪ್ರಾರಂಭಗೊಂಡು ಆ ದಿನ ಎಲ್ಲ ಊರಿನವರು ಸೇರಿಕೊಂಡು ಈ ಶಾಲೆಯನ್ನು ಒಂದು ಸುಂದರಗೊಳಿಸುವಂಥ ಕೆಲಸವನ್ನು ಮಾಡಿಕೊಂಡಿದ್ದೇವೆ. 6ನೇ ತಾರೀಕು ಒಟ್ಟು ನಾವು ಈ ಶತಮಾನೋತ್ಸವದಲ್ಲಿ ಹಮ್ಮಿಕೊಂಡಿರುವಂಥ ಏನು ಕೈಗೊಂಡಿರುವಂಥ ಕಾಮಗಾರಿಯಲ್ಲಿ ಸುಮಾರು ಹತ್ತಿರ 1 ಕೋಟಿ ರೂಪಾಯಿಗೆ ಹತ್ತಿರ ಮೊತ್ತದ ಒಂದು ಕಾಮಗಾರಿಯನ್ನು ಹಮ್ಮಿಕೊಂಡಿದೆ. ಅದರ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಂಗಳೂರಿನ ಸಂಸದರ ಬ್ರಿಜೇಶ್ ಚೌಟ ಅವರು ಆಗಮಿಸಲಿಕ್ಕಿದ್ದಾರೆ. ಹಾಗೆ ಸುಳ್ಯ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದ ಕುಮಾರಿ ಭಾಗೀರಥಿ ಮುರುಳ್ಯ, ಹಾಗೆ ಕಿಶೋರ್ ಕುಮಾರ್ ಬಿ, ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗ. ಅದರೊಟ್ಟಿಗೆ ವಿಶೇಷವಾಗಿ ನಮ್ಮ ಈ ಶಾಲೆ ಇಷ್ಟು ನಾವು ಹೆಮ್ಮೆಯಿಂದ ಈ ಒಂದು ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿದರೆ ನಮ್ಮೊಟ್ಟಿಗೆ ಸಹಕರಿಸಿದವರು MRPL ಅಧಿಕಾರಿ ವರ್ಗ. ಹಾಗೆ ವಿಶೇಷವಾಗಿ ನಮಗೆ ಬೆಂಗಳೂರಿಂದ ಹಲವಾರು CSR ಫಂಡ್ಗಳು ಬಂದಿದೆ. ಅದರ ಮುಖ್ಯಸ್ಥರು ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಸಂಜೆ ಹೊತ್ತಲ್ಲಿ ಏನಂತ ಹೇಳಿದರೆ ನಮ್ಮ ಈ ನೇರಂಕಿ ಶಾಲೆ ಅಭಿವೃದ್ಧಿ ಆಗಬೇಕಂತಿದ್ದರೆ ಇದರಲ್ಲಿ ಹಿರಿಯ ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದು. ವಿಶೇಷವಾಗಿ ಅವರನ್ನು ಕೂಡ ಹಿರಿಯ ವಿದ್ಯಾರ್ಥಿಗಳನ್ನು ಹಾಗೆ ನಮ್ಮ ಈ ಶಾಲೆಯಲ್ಲಿ SDMC ಪಾತ್ರ ಭಾರಿ ಮುಖ್ಯವಾಗಿ ಕೆಲಸ ಮಾಡಿದರು. ಅವರನ್ನು ಗೌರವಿಸುವಂಥ ಕಾರ್ಯಕ್ರಮ ಅಂತ ಇಟ್ಟುಕೊಂಡಿದೆ. ಅದರ ಮರುದಿನ ಗುರುವಂದನೆ ಅಂತ ಕಾರ್ಯಕ್ರಮ ಹಾಕಿದ್ದೇವೆ. ಈ ಶಾಲೆಯಲ್ಲಿ ಊರಿನವರು ಯಾವ ರೀತಿ ಸಹಕರಿಸಿದ್ದಾರೆ ಅಥವಾ ಶಾಲೆಯ ಬೆಳವಣಿಗೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಸರ್ಕಾರಿ ಶಿಕ್ಷಕರಾಗಿ ಬಂದು ಸೇವೆ ಸಲ್ಲಿಸಿರುವಂಥ ಎಲ್ಲ ಶಿಕ್ಷಕರನ್ನು ಗುರುವಂದನೆ ಮೂಲಕ ಅಭಿನಂದಿಸುವ ಕಾರ್ಯಕ್ರಮವನ್ನು ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಕಾರ್ಯದರ್ಶಿಯಾದ ಶ್ರೀ KS ಸೇಸಪ್ರಯ್ಯವರು ನಡೆಸಿಕೊಡಲಿಕ್ಕಿದ್ದಾರೆ. ಅದರ ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 7ನೇ ತಾರೀಕು ಸಂಜೆ ನಮ್ಮ ಶತಮಾನೋತ್ಸವ ಸಂಭ್ರಮದ ಒಂದು ಸಮಾರೋಪ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರೊಟ್ಟಿಗೆ ಈ ಹಳೆನಿರಂಕಿ ಶಾಲೆಗೆ ಹಿಂದಿನಿಂದಲೂ ಒಂದು ಬಹಳ ಹೆಸರು ಬಂದಿರುವಂಥ ಹಿರಿಯ ವಿದ್ಯಾರ್ಥಿಗಳ ನಾಟಕ. ಸೊ ಈ ಶತಮಾನದ ಸಂದರ್ಭದಲ್ಲಿ ಅದನ್ನು ಕೂಡ ಒಂದು ಮರುಕಳಿಸುವಂಥ ಒಂದು ಯೋಜನೆಯಾಗಿ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘದ ನಾಟಕ ಕೂಡ ನಡೀಲಿಕ್ಕಿದೆ.
100 ವರ್ಷಗಳನ್ನು ಪೂರೈಸಬೇಕು ಅಂತ ಹೇಳಿದರೆ ಅದೆಷ್ಟೋ ಜನರ ಪರಿಶ್ರಮ ಇದೆ ಸರ್, ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳಿದರೆ. ಹಾಗಾಗಿ ಪ್ರಾರಂಭದಿಂದ ಶ್ರಮ ವಹಿಸಿದವರು, ಅದಕ್ಕೆ ಪ್ರೋತ್ಸಾಹವನ್ನು ನೀಡ್ಕೊಂಡು ಬಂದವರನ್ನ ನೆನಪು ಮಾಡ್ಕೊಳ್ಳೋದು. ಖಂಡಿತ ಮೇಡಮ್, ಅವ್ರನ್ನು ಖಂಡಿತವಾಗಿ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಬೋದು. ಯಾಕೆ ಅಂತ ಹೇಳಿದರೆ ಈ ಹಳನೇರಂಕಿ ಗ್ರಾಮದಲ್ಲಿ 100 ವರ್ಷ ಹಿಂದೆ ಶಾಲೆಯನ್ನು ಪ್ರಾರಂಭಿಸಬೇಕಂತ ಒಂದು ಆಲೋಚನೆ ಮಾಡಿದವರಿಗೆ ನಾವು ಯಾವಾಗಲೂ ಚಿರಋಣಿಯಾಗಿರಬೇಕು. ಇಲ್ಲ ಅಂತಾದರೆ ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ನೇರಂಕಿ ಗುತ್ತಿನವರು ಇರ್ಬೋದು, ಇವ್ರನ್ನ ಅನೇಕರಿದ್ದಾರೆ. ಒಬ್ಬರನ್ನು ಬಿಟ್ಟು ಮತ್ತೊಬ್ಬರನ್ನು ಹೆಸರು ಮೆನ್ಷನ್ ಮಾಡಲಿಕ್ಕೆ ನಾನು ಇಷ್ಟಪಡಲ್ಲ. ಒಟ್ಟು ಊರಿನ ಎಲ್ಲರೂ ಪ್ರಮುಖರಿರ್ಬೋದು, ದಾನಿಗಳಿರ್ಬೋದು, ವಿದ್ಯಾಭಿಮಾನಿಗಳಿರ್ಬೋದು, ಇಲ್ಲಿಯ ಶಿಕ್ಷಕ ವರ್ಗ ಇರ್ಬೋದು, SDMs ಇರ್ಬೋದು, ಹಿರಿಯ ವಿದ್ಯಾರ್ಥಿ ಸಂಘ ಇರ್ಬೋದು, ಅವರನ್ನೆಲ್ಲ ಊರ ಪರವರ ದಾನಿಗಳನ್ನು ಈ ಸಂದರ್ಭ ನೆನೆಸಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವಂಥ ಈ ಹೊತ್ತಿಗೆ ವಿದ್ಯಾಸಂಸ್ಥೆಗೆ ಹಲವಾರು ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡಿಕೊಂಡು ಬಂದಿದೆ. ಇದರ ಜೊತೆಗೇನೆ ಮಹತ್ತರವಾಗಿ ಹೇಳೋದು ಅಂತ ಹೇಳಿದರೆ MRPL ವತಿಯಿಂದ ಕೂಡ ವಿದ್ಯಾಸಂಸ್ಥೆಗೆ ಅನುದಾನ ಸಿಕ್ಕಿದೆ. ಅದರಿಂದಾಗಿ 2 ಕೊಠಡಿಗಳು ನಿರ್ಮಾಣವಾಗಿರುವಂಥದ್ದು. ಕೊಠಡಿಗಳು ಯಾವ ರೀತಿಯಾಗಿದೆ, ಯಾವ ಕೊಠಡಿಗಳು ಅಂತ ನೋಡಬೇಕು. ತರಗತಿ ಕೊಠಡಿಯನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ವಿಶಾಲವಾಗಿರುವಂತಹ ತರಗತಿ ಕೊಠಡಿಯನ್ನು ನೀವು ಇವಾಗ ನೋಡ್ತಾ ಇದ್ದೀರಿ. MRPL ವತಿಯಿಂದ ನಿರ್ಮಾಣ ಮಾಡಿ ಕೊಟ್ಟಿರುವಂಥದ್ದು. ಸುಮಾರು 25 ಲಕ್ಷ ವೆಚ್ಚದಲ್ಲಿ 2 ಕೊಠಡಿಗಳು ಇಲ್ಲಿ ನಿರ್ಮಾಣ ಆಗಿದೆ. ಒಂದು ವಿಶಾಲವಾಗಿರೋ ತರಗತಿ ಕೊಠಡಿಯನ್ನು ನೋಡ್ತಾ ಇದ್ದೀರಾ, ಟೈಲ್ಸ್ ಹಾಕಿದ್ದಾರೆ, ಸುಸಜ್ಜಿತವಾಗಿರುವಂತಹ ಕೊಠಡಿ. ಹಾಗೆಯೇ ಇನ್ನೊಂದು ಗ್ರಂಥಾಲಯವನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಗ್ರಂಥಾಲಯ ಹೇಗಿದೆ ಅನ್ನೋದನ್ನು ಕೂಡ ನೋಡೋಣ. ಗ್ರಂಥಾಲಯವನ್ನು ನೋಡ್ತಾ ಇದ್ದೀವಿ. ಇದು ಕೂಡ ಹಾಗೇನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಲಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು. ಅದರ ಜೊತೆಗೇನೆ ಕಲಿಕೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಹಾಗಾಗಿ ಇಲ್ಲಿಗೆ ಈ ಗ್ರಂಥಾಲಯಕ್ಕೆ ಬಂದ್ರಿ ಅಂತ ಹೇಳಿದರೆ ಎಲ್ಲ ಜ್ಞಾನವನ್ನು ಹೊತ್ತುಕೊಂಡಿರುವಂತಹ ಭಂಡಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಗ್ರಂಥಾಲಯವಿಲ್ಲದಂತಹ ಕೊಠಡಿ ಆತ್ಮವಿಲ್ಲದ ದೇಹವಂದಂತೆ ಅನ್ನುವಂತಹ ನಾಣ್ಣುಡಿಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೀವಿ. ವಿದ್ಯಾಸಂಸ್ಥೆಗಳು ಅಂತ ಹೇಳಿದಾಗ ಅಲ್ಲಿ ಗ್ರಂಥಾಲಯಗಳು ಪ್ರಮುಖವಾಗಿ ಬೇಕೇ ಬೇಕಾಗುತ್ತೆ. ಹಾಗೆಯೇ ಇಲ್ಲಿಗೆ ಕೂಡ MRPL ವತಿಯಿಂದ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿದೆ. ಇಲ್ಲಿ ಬರೆದಿದ್ದಾರೆ ಕೂಡ ಈ ಒಂದು ಕಬೋರ್ಡಲ್ಲಿ ಯಾವ ಇನ್ಫಾರ್ಮೇಷನನ್ನು ಹಾಕಿದ್ದಾರೆ, ಯಾವೆಲ್ಲ ಪುಸ್ತಕಗಳು ಸಿಗುತ್ತೆ ಅಂತ, ಹಿಂದಿ, ಇಂಗ್ಲೀಷ್ ಹಾಗೆಯೇ ಕನ್ನಡ, ಈ ರೀತಿಯಾಗಿ ಯಾವ ಒಂದು ಕಬೋರ್ಡಲ್ಲಿ ಯಾವ ಪಠ್ಯದ ವಿಚಾರಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಅನ್ನೋದನ್ನು ಕೂಡ ಬರೆದು ಹಾಕಿದ್ದಾರೆ. ಹೀಗಾಗಿ ಮಕ್ಕಳಿಗೆ ಇದರಲ್ಲಿ ಕೂತು ಓದೋದಕ್ಕೆ ಬೇಕಾಗಿರುವಂಥ ಚೇರ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಬೋರ್ಡ್ ಇದೆ. ಹೀಗೆ ಗ್ರಂಥಾಲಯ ಅಂತ ಹೇಳಿದ್ರೆ ಹೇಗಿರಬೇಕು, ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಇರಬೇಕು, ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡೋ ರೀತಿಯಾಗಿ ಇರಬೇಕು. ಅದೇ ರೀತಿಯಾಗಿ ಸುಸಜ್ಜಿತವಾಗಿರುವಂತಹ ಗ್ರಂಥಾಲಯ ಹಾಗೂ ಒಂದು ತರಗತಿ ಕೊಠಡಿಯನ್ನು MRPL ವತಿಯಿಂದ ನಿರ್ಮಾಣ ಮಾಡಿಕೊಡಲಾಗಿದೆ. ವಿದ್ಯಾಸಂಸ್ಥೆಯಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ಸೆಳೆಯುವಂತಹ ದೃಷ್ಟಿಯಿಂದಾಗಿ ಗೋಡೆಗಳು ಕೂಡ ಬಣ್ಣದ ಕಲರವದಿಂದಾಗಿ ಕೂಡಿರುತ್ತೆ. ಇದೀಗ ಹಳನಿರಂಕಿಯಲ್ಲಿರುವಂತಹ ವಿದ್ಯಾಸಂಸ್ಥೆಯಲ್ಲಿ ಕೂಡ ಗೋಡೆಯಲ್ಲಿ ಬಣ್ಣಗಳನ್ನು ನೋಡ್ಬೋದಾಗಿದೆ. ಒಂದೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ನೃತ್ಯದ ಚಿತ್ರ ಆಗಿರ್ಬೋದು, ಅದರ ಮೇಲೆ ಅದಕ್ಕೆ ಬೇಕಾಗುವಂಥ ಕೋಟನ್ನು ಬರೆದು ಕೂಡ ಹಾಕಿದ್ದಾರೆ. ಇದು ನಿಜವಾಗ್ಲೂ ಮಕ್ಕಳಿಗೆ ಒಂದು ರೀತಿ ಅಟ್ರಾಕ್ಟ್ ಆಗೋ ರೀತಿಯಾಗಿದೆ. ನೃತ್ಯದ ಹೆಜ್ಜೆಯು ನೆನಪಿಗೆ ಮೂಲ ಹಬ್ಬಲಿ, ಸುತ್ತಲೂ ಕಲಿಕೆಯ ಕಾಲ ಅನ್ನೋ ರೀತಿಯಾಗಿ ಬರೆದು ಹಾಕಿದ್ದಾರೆ. ಹಾಗೆಯೇ ನಮ್ಮ ತುಳುನಾಡು ಅಂತ ಹೇಳಿದಾಗ ಪಿಲಿ ನಲಿಕೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ನೋಡಿರ್ತೀವಿ. ಅದಕ್ಕೆ ಬೇಕಾಗುವಂತಹ ಜನಪದ ಬದುಕಿನ ಹುಲಿ ಕುಣಿತ, ಬದುಕಲಿ ತುಂಬಲಿ ಕಲಿಕೆಯ ತುಡಿತ ಅನ್ನುವಂತಹ ಕೋಟನ್ನು ಬರೆದು ಹಾಕಿದ್ದಾರೆ. ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಹುಮ್ಮಸ್ಸನ್ನು ಕೊಡೋ ರೀತಿಯಾಗಿದೆ. ನಾವು ಕೂಡ ವಿದ್ಯಾಸಂಸ್ಥೆಗೆ ಹೋಗಬೇಕು, ಕಲಿಬೇಕು ಅನ್ನುವಂತಹ ಒಂದು ಉತ್ಸಾಹವನ್ನು ನೀಡೋ ರೀತಿಯಾದಂತಹ ಚಿತ್ರಣಗಳನ್ನು ಕೂಡ ನಾವು ಇಲ್ಲಿನ ಗೋಡೆಗಳಲ್ಲಿ ಕಾಣ್ಬೋದಾಗಿದೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ನರೇಗಾ ಯೋಜನೆಯ ಪಾತ್ರ ಕೂಡ ಇದೆ. ಶಾಲೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಸುಸಜ್ಜಿತವಾಗಿರುವಂಥ ಶೌಚಾಲಯನ ನಿರ್ಮಾಣ ಮಾಡಲಾಗಿದೆ. ಇದು ಹಳನಿರಂಕಿ ಗ್ರಾಮ ಪಂಚಾಯತ್ನಿಂದ ನರೇಗಾ ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾಗಿರುವಂಥದ್ದು. ಸುಮಾರು 3 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಹೆಣ್ಣು ಮಕ್ಕಳ ಶೌಚಾಲಯವನ್ನು ನಾವು ಇವಾಗ ನೋಡ್ತಾ ಇದ್ದೀವಿ. ಶತಮಾನೋತ್ಸವವನ್ನು ಕಾಣ್ತಾ ಇರುವಂಥ ಈ ಹೊತ್ತಿಗೆ ವಿದ್ಯಾಸಂಸ್ಥೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಕಂಡಿದೆ. ಹಲವಾರು ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನಡೆದಿದೆ. ಈ ಹೊತ್ತಿಗೆ ಮಕ್ಕಳಿಗೆ ಬೇಕಾಗುವಂಥ ಹೆಣ್ಣು ಮಕ್ಕಳಿಗೆ ಬೇಕಾಗುವಂಥ ಶೌಚಾಲಯವನ್ನು ನರೇಗಾ ಯೋಜನೆಯ ಮೂಲಕ ನಿರ್ಮಾಣ ಮಾಡಲಾಗಿರುವಂಥದ್ದು. ಶೌಚಾಲಯ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವಿವಾಗ ನೋಡ್ತಾ ಇದ್ದೀರಿ.
ಕ್ರೀಡಾ ಮನೋಭಾವವನ್ನು ಹೆಚ್ಚಿಸಬೇಕು, ಪ್ರೋತ್ಸಾಹವನ್ನು ನೀಡಬೇಕು ಅನ್ನುವಂಥ ಉದ್ದೇಶದಿಂದಾಗಿ ವಿದ್ಯಾಸಂಸ್ಥೆಯಲ್ಲಿ ವಿಶಾಲವಾಗಿರುವಂಥ ಕ್ರೀಡಾಂಗಣ ಕೂಡ ನಿರ್ಮಾಣ ಆಗಿದೆ. ಈ ಕ್ರೀಡಾಂಗಣ ಹಳ್ಳಿನಿರಂಕಿ ಗ್ರಾಮ ಪಂಚಾಯತ್ನ ನರೇಗಾ ಯೋಜನೆಯ ಮೂಲಕ ವಿಸ್ತೀರ್ಣತೆಯನ್ನು ಕಂಡಿರುವಂಥದ್ದು. ಸುಮಾರು 5 ಲಕ್ಷ ವೆಚ್ಚದಲ್ಲಿ ಈ ಒಂದು ಆಟದ ಮೈದಾನ ಅಭಿವೃದ್ಧಿಯನ್ನು ಕಂಡಿದೆ. ಹಳ್ಳಿನಿರಂಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥ ಕ್ರೀಡಾಂಗಣ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ನೀವು. ಇದೀಗ ವಿದ್ಯಾರ್ಥಿಗಳಲ್ಲಿ ಕ್ರೀಡೆಯ ಆಸಕ್ತಿಯನ್ನು ಹೆಚ್ಚಿಸಬೇಕು, ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಮಕ್ಕಳಲ್ಲಿ ಜನಪದ ಕ್ರೀಡೆಯ ವಿಚಾರಗಳು ತಿಳಿಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕ್ರೀಡಾಂಗಣವನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಸುಮಾರು 5 ಲಕ್ಷ ವೆಚ್ಚದ ಮೂಲಕ ನರೇಗಾ ಯೋಜನೆಯಿಂದ ಅನುದಾನ ಬಿಡುಗಡೆಯಾಗಿರುವಂಥದ್ದು. ಈ ಮೂಲಕ ಈ ಒಂದು ಗ್ರೌಂಡ್ ಕೂಡ ಅಭಿವೃದ್ಧಿಯನ್ನು ಕಂಡಿದೆ. ಹಳ್ಳಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಜನಾರ್ದನ ಪೂಜಾರಿ ಕದ್ರಾ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಸಂಭ್ರಮ ಇದೆ, ವಿದ್ಯಾಸಂಸ್ಥೆಯಲ್ಲಿ 100 ವರ್ಷಗಳನ್ನು ಪೂರೈಸಿದೆ ಸರ್. ಈ ಹೊತ್ತಿಗೆ ಹಳೆ ವಿದ್ಯಾರ್ಥಿ ಸಂಘ ಕೂಡ ಒಂದಿಷ್ಟು ಸಹಕಾರವನ್ನು ನೀಡಿಕೊಂಡು ಬಂದಿದೆ. ಹಾಗಾಗಿ ಈ ವಿದ್ಯಾಸಂಸ್ಥೆಯ ಜೊತೆಗೆ ನಿಮ್ಮ ಸಂಘದ ಕಾರ್ಯವೈಖರಿ ಹೇಗಿದೆ? ಇದು ನಮ್ಮಂಥ ಒಂದು ಕುಗ್ರಾಮದಲ್ಲಿ ಹಳ್ಳಿನಿರಂಕಿ ಶಾಲೆ ಒಂದು ನಮ್ಮ ಪೂಜ್ಯ ಹಿರಿಯ ಯತೀಂದ್ರಂಥ ಪೂಜ್ಯ ವಿಶಿಷ್ಟರು ಹುಟ್ಟಿದಂಥ ಊರು. ಒಂದು ಸಂಪರ್ಕದ ವ್ಯವಸ್ಥೆ ಇಲ್ಲದಂಥ ಊರಾಗಿತ್ತು. ಅದಕ್ಕೆ ನಮ್ಮ ಹಿರಿಯರು ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದನಿಂದ ಈ ನಮ್ಮ ಊರಿನ ಜನರಿಗೆ ತುಂಬ ಉಪಕಾರ ಆಗಿದೆ. ಅದು 100 ವರ್ಷ ತುಂಬುತ್ತೆ ಅಂತ ಹೇಳಿದ್ರೆ ಭಾರಿ ಸಂತೋಷ ವಿಚಾರ. ಅದರೊಟ್ಟಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಭಾರಿ ಹಳೆಯ ಒಂದು ಹಳೆ ವಿದ್ಯಾರ್ಥಿ ಸಂಘ ನಮ್ಮ ಪುತ್ತೂರು ತಾಲೂಕಲ್ಲಿ ಒಂದು 50 ವರ್ಷ ದಾಟಿದಂಥ ಒಂದು ಹಳೆ ವಿದ್ಯಾರ್ಥಿ ಸಂಘ ಅಂದರೆ ಹಳ್ಳಿನಿರಂಕಿ ಶಾಲೆ ಇತ್ತು. ನನ್ನ ತಿಳಿದ ಮಟ್ಟಿಗೆ ಈಗಾಗಲೇ ಒಂದು 57-58 ವರ್ಷ ಈ ಹಳೆ ವಿದ್ಯಾರ್ಥಿ ಸಂಘ ಪ್ರಾರಂಭ ಆಗಿ ಆಯಿತು. ನಾವು ಈಗಾಗಲೇ ಅದರ 50ನೇ ವರ್ಷದ ಕಾರ್ಯಕ್ರಮವನ್ನು ಇದೇ ಶಾಲೆಯಲ್ಲಿ 16-17ರಲ್ಲಿ ಹಮ್ಮಿಕೊಂಡಿದ್ವಿ. ಹಾಗಾಗಿ ಒಂದು ನಮಗೆ ಭಾರಿ ಖುಷಿ ಕೊಡೋ ಸಂದರ್ಭದಲ್ಲಿ ಇಂಥ ಈ ಒಂದು ಹಳ್ಳಿ ಪ್ರದೇಶದಲ್ಲಿರುವಂಥ ಹಳ್ಳಿ ಸೊಗಡುಗಳನ್ನು ತುಂಬಿರುವಂಥ ಒಂದು ಶಾಲೆಯ ಅಭಿವೃದ್ಧಿಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ತೊಡಗಿಸಿಕೊಂಡಿರೋದು ನಮ್ಮೆಲ್ಲ ಭಾಗ್ಯ. ಅಂದರೆ ಈ 100 ವರ್ಷದ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸ್ಕೊಳ್ಳೋದು ಮತ್ತೊಂದು ಸೌಭಾಗ್ಯ. ಯಾಕಂದರೆ ಈ 50 ವರ್ಷದ ಹಳೆ ವಿದ್ಯಾರ್ಥಿ ಸಂಘ 100 ವರ್ಷದಲ್ಲಿರುವಂಥ ಶಾಲೆ ಈ ಒಂದು ಅವಿನಾವ ಸಂಬಂಧ ತುಂಬ ಅರ್ಥಪೂರ್ಣವಾಗಿದೆ ಮೇಡಮ್. ಎಷ್ಟು ಜನ ಇದ್ದೀರಾ ಅಂತ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರಾಗಿ ಎಷ್ಟು ಜನ ಇದ್ದಾರೆ ಅಂತ? ಅದರಿಂದ ಈಗ ಇಲ್ಲಿ ಶಾಲೆ ಇರುವ ಎಸ್ ಎಮ್ ಸಿ ಅಧ್ಯಕ್ಷರಿಂದ ಹಿಡಿದು ಇಲ್ಲಿ ಕೆಲವು ನಮ್ಮ ಗುರುಗಳು ಟೀಚರ್ಸ್ ಕೂಡ ಇದ್ದರು ನಮ್ಮ ಹಳೆ ವಿದ್ಯಾರ್ಥಿಗಳು. ಈಗ ಎಲ್ಲ ಪೇರೆಂಟ್ಸ್ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಹಳೆ ವಿದ್ಯಾರ್ಥಿಗಳೇ ಇದ್ದಾರೆ. ಯಾಕಂದರೆ ಇದು ಈಗಾಗಲೇ ಹಳೆ ವಿದ್ಯಾರ್ಥಿ ಸಂಘ ಕೂಡ 50 ವರ್ಷ ಆಯ್ತಲ್ಲ. ಹಾಗಾಗಿ ತಂದು 50 ವರ್ಷ ಈ ಊರಿನಲ್ಲಿ ಹೆಚ್ಚಿನವರು ನಮ್ಮ ಎಲ್ಲ ಸಂಘದ ಎಲ್ಲ ಚಟುವಟಿಕೆಗಳಿಗೆ ಈ ಶಾಲೆಯ ಎಲ್ಲ ಚಟುವಟಿಕೆಗಳಿಗೆ ಕೈ ಜೋಡಿಸ್ತಾ ಇದ್ದಾರೆ. ಅಭಿವೃದ್ಧಿಗೆ ಯಾವ ರೀತಿಯಾಗಿ ಸಹಕಾರ? ಅಭಿವೃದ್ಧಿ ಅಂತ ಹೇಳಿದ್ರೆ ಈ ನಿಮಗೆ ಈ ಕಾಣ್ತಿರೋ ಇದೊಂದು ವಿಶಾಲವಾದ ಒಂದು ಶಾಲಾ ಮೈದಾನ ಇದೆಯಲ್ಲ. ನಮ್ಮ ಶಾಲೆ ಮೊದಲು ನಾವೆಲ್ಲ ಬರುವಾಗ ಸಾಧಾರಣ ಕೆಳಗಡೆ ಒಂದು 2 ರೂಮ್ ಎಲ್ ಶೇಪಲ್ಲಿ ಇತ್ತಲ್ಲಿ. ಅಲ್ಲಿಂದ ಅದು ಈಚೆ ಬರೋಕೆ ಬೆಟ್ಟದಾಗಿತ್ತು ಒಂದು. ಇದನ್ನು ಕಡಿದು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅಂದರೆ ನಮ್ಮಿಂದ ಪೂರ್ವ ಹಿರಿಯ ವಿದ್ಯಾರ್ಥಿಗಳು ಅದರೊಟ್ಟಿಗೆ ನಾವು ಸೇರಿಕೊಂಡು ಎಲ್ಲ ಇದನ್ನು ಅಗದೇ ಇದನ್ನು ಈ ಲೆವೆಲಿಗೆ ಮಟ್ಟಕ್ಕೆ ತಂದಿಟ್ಟಂಥ ಒಂದು ಈ ಶಾಲಾ ಆಟದ ಮೈದಾನ. ಇದಕ್ಕೆ ನಮ್ಮ ಹಿರಿಯ ವಿದ್ಯಾರ್ಥಿಗೆ ಕೊಡುಗೆ ತುಂಬ ಇದೆ. ಮತ್ತು ಶಾಲೆಯಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳು ಸ್ಕೂಲ್ ಡೇನಿಂದ ಹಿಡಿದು ಪ್ರತಿಯೊಂದು ಶಾಲಾ ಚಟುವಟಿಕೆಯಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಅವರೊಟ್ಟಿಗೆ ಕೈ ಜೋಡಿಸ್ತಾ ಇದೆ. ಶತಮಾನೋತ್ಸವದ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಿದ್ದೀರಾ, ಎಷ್ಟು ಖುಷಿ ಇದೆ? ಸರ್, ಅದನ್ನು ವರ್ಣಿಸಲು ಸಾಧ್ಯ. ಯಾಕಂತ ಹೇಳಿದ್ರೆ ಈ ಶತಮಾನೋತ್ಸವ ನಾವು ಅದರಲ್ಲಿ ಭಾಗಿಯಾಗುವುದೇ ಒಂದು ಸಂತೋಷ ವಿಚಾರ. ಅದು ಕೂಡ ಅದೇ ಸಂದರ್ಭದಲ್ಲಿ ನಾವು ಕೂಡ ಒಂದು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳಿದಾಗ ಅದಕ್ಕೊಂದು ಅದರಲ್ಲಿ ನಾವು ಅದನ್ನು ಹೇಗೆ ವರ್ಣಿಸಬೇಕಂತ ಹೇಳ್ತೇವೆ. ಯಾಕಂದರೆ ಅದು ನಮ್ಮ ಸೌಭಾಗ್ಯ. ಈ ಕಾರ್ಯಕ್ರಮದೊಟ್ಟಿಗೆ ಸೇರಿಕೊಂಡು ನಮ್ಮಿಂದ ಮತ್ತು ನಮ್ಮ ತಂಡದಿಂದ ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳಿಂದ ಎಲ್ಲರ ಸಹಕಾರವನ್ನು ತಗೊಂಡು ಈ ಒಂದು ನಮ್ಮ ಶತಮಾನೋತ್ಸವ ಕಾರ್ಯ ಯಶಸ್ವಿ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೇವೆ. ಎಲ್ಲರ ಸಹಕಾರ ಇದೆ, ಇದರ ಪ್ರಯತ್ನ ಮುಂದುವರಿತಾ ಇದೆ ಮೇಡಮ್. ಶಾಲೆಯ ಮುಖ್ಯ ಗುರು ವೈ ಶಾಂತಪ್ಪ ಗೌಡ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. 100 ವರ್ಷಗಳ ಸಂಭ್ರಮದಲ್ಲಿದೆ ವಿದ್ಯಾಸಂಸ್ಥೆ ಸರ್. ಹಾಗಾಗಿ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳು ಹೇಗಿದೆ? 100 ವರ್ಷ ಸಂಭ್ರಮದಲ್ಲಿ ನಮ್ಮ ಶಾಲೆ ಈ ವರ್ಷ ಮಾಡ್ತಾಯಿದ್ದೇವೆ. ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಕಲಿಕೆಯಲ್ಲಿ ಪಾಠವಾಚನ ಆಗೋದ್ರೆ ಎಲ್ಲ ವಿಷಯಗಳಲ್ಲಿ ನಾವು ಎಲ್ಲ ಇಲಾಖೆಯ ಎಲ್ಲ ನಿಯಮಾವಳಿಗಳನ್ನು ಮತ್ತು ಎಲ್ಲ ಕಲಿಕಾ ತಂತ್ರಗಳನ್ನು ಬಳಸಿ ನಾವು ಮಕ್ಕಳಿಗೆ ಕಲಿತಿದ್ದೇವೆ. ಮತ್ತು ನಮ್ಮ ಶಾಲೆಯ ಮಕ್ಕಳು ಇಲ್ಲಿ ಕಲಿತವರು ಬೇರೆ ಶಾಲೆ ಹೋದರೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆದು ಶಾಲೆಗೆ ಹೆಸರು ಹೊಂದಿದ್ದಾರೆ. ಜೊತೆಗೆ ಕ್ರೀಡೋತ್ಸವದಲ್ಲಿ ಕೂಡ ನಮ್ಮ ಮಕ್ಕಳು ತಾಲೂಕು, ಜಿಲ್ಲೆ ಹಾಗೂ ವಲಯ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲಿ ಕೂಡ ಭಾಗವಹಿಸಿದಂಥ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದಾರೆ. ನಮ್ಮಲ್ಲಿ ಒಟ್ಟು ಈ ವರ್ಷ
ಅದನ್ನೊಂದು 5 ವರ್ಷದಿಂದ ಈಚೆ ಒಂದು ಅದರ 135 ಮೇಲೆ 150 ಮಕ್ಕಳಿದ್ದರು. ಈಗ ಈ ವರ್ಷಗಳಲ್ಲಿ ಮಕ್ಕಳು ಸ್ವಲ್ಪ ಕಡಿಮೆ ಆಗಿದೆ. ಕಾರಣ ಏನಂತಂದರೆ ನಮ್ಮಲ್ಲಿ ಎಲ್ಲ ಈ ಹತ್ತಿರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಗಳೆಲ್ಲ ಪ್ರಾರಂಭ ಆಗಿವೆ. ಮತ್ತು ಜೊತೆಗೆ ನಮ್ಮಲ್ಲಿ 8ನೇ ತರಗತಿಗೆ ವಿಜ್ಞಾನ ಶಿಕ್ಷಕರು ಇದ್ದೊಬ್ಬರು ವರ್ಗಾವಣೆಗೆ ಹೋಗಿದ್ದಾರೆ. ಹಾಗೆ ಸ್ವಲ್ಪ ಶಿಕ್ಷಕರ ಕೊರತೆಯಾಗಿ ಎಲ್ಲ 7ನೇ ಕ್ಲಾಸಿಂದ ಮಕ್ಕಳನ್ನು ಬೇರೆ ಕಡೆಗೆ ಹಾಕ್ತಿದ್ದಾರೆ. ಯಾಕಂತೇಳಿದರೆ ಇಲ್ಲಿ 8ನೇ ತರಗತಿ ಬೋಧಿಸುವಂಥ ನಮ್ಮ ಪ್ರೌಢಶಾಲಾ ವಿಭಾಗದ ಶಿಕ್ಷಕರು ನಮ್ಮಲ್ಲಿ ಕೊರತೆ ಆಗಿದೆ ಅಂದ್ಬಿಟ್ಟು, ಆದರೂ ಕೂಡ ಆ ಕೊರತೆಗೆ ನೀಗಿಸಲಿಕ್ಕೆ ನಮ್ಮ SMC ಅವರು ಒಬ್ಬರು ಪ್ರೌಢಶಾಲೆಗೆ 8ನೇ ತರಗತಿಗೆ ಒಬ್ಬರು ಶಿಕ್ಷಕರನ್ನು ಶಿಕ್ಷಕರನ್ನು ನೇಮಕ ಮಾಡಿದ್ದಾರೆ. ಆದರೂ ಕೂಡ ಮಕ್ಕಳ ಕೊರತೆ ಆಗಿದೆ, ಏನು ಹೇಳಿಕೆ ಬರೋದಿಲ್ಲ. ಆದ ಕಾರಣ ನಾವು ಮುಂದಿನ ಶೈಕ್ಷಣಿಕ ವರ್ಷ ನಾವು ಶಾಲೆಯಲ್ಲಿ LKG UKG ಆಗಿ 1ನೇ ತರಗತಿ ಆಂಗ್ಲ ಮಾಧ್ಯಮ ದ್ವಿಭಾಷಾ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರೆ ಅವರನ್ನು ನಿರ್ಧಾರ ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಈಗ ಪೂರಕವಾಗಿ ನಮ್ಮ ಶಾಲೆಯ ಭೌತಿಕ ಬೆಳವಣಿಗೆಗಳು ಹಾಗೆ ಮೂಲಭೂತ ಸೌಕರ್ಯ ನಾವು ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಅಂತ ಇಲ್ಲಿ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ. ಶತಮಾನೋತ್ಸವಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಶತಮಾನೋತ್ಸವಕ್ಕೆ ವಿದ್ಯಾರ್ಥಿಗಳು ಒಳ್ಳೆಯ ಉತ್ಸಾಹದಿಂದ ತಯಾರಾಗಿದ್ದಾರೆ. ಎಲ್ಲ ಕಲಿಕೆ ಬಗ್ಗೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡಿ ಮಕ್ಕಳಿಗೆಲ್ಲ ಬಹುಮಾನ ವಿತರಣೆ ಮಾಡಿದ್ದೇವೆ. ಹಾಗೆ ಮಕ್ಕಳಿಗೆ ಕ್ರೀಡೋತ್ಸವವನ್ನು ಕೂಡ ಮಾಡಿ ನಾವು ಮಕ್ಕಳ ಪ್ರತಿಭೆಗೆ ನಾವು ಏನು ಅವರಿಗೆ ಗೌರವವನ್ನು ಕೊಡುವಂಥ ಕೆಲಸ ಮಾಡಿದ್ದೇವೆ. ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಕ್ಕಳು ಭಾಳ ಉತ್ಸುಕತೆಯಿಂದ ಎಲ್ಲ ಈಗ ವರದಿ ಮಾಡಿದ್ದೇವೆ. ಕೇವಲ ಇನ್ನು 2 ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಬಾಕಿ ಇರುವುದು. ಎಲ್ಲ ಮಕ್ಕಳು ಭಾಳ ಶ್ರದ್ಧೆಯಿಂದ ಮತ್ತೊಂದು ಹಾಜರಾತಿ ಕೂಡ ಈಗ ಜಾಸ್ತಿ ಆಗಿದೆ ನಮ್ಮದು ಡೈಲಿ. ಯಾಕಂತ ಹೇಳಿದರೆ ಮಕ್ಕಳಿಗೆ ಒಂದು ಯಾವುದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಂಥದ್ದು ಮತ್ತು ಇದು ಸಾಂಸ್ಕೃತಿಕದಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಮಕ್ಕಳು ಬರ್ತಾಯಿದ್ದಾರೆ. ಇವತ್ತು ಕೂಡ ಅದರ 108 ಮಕ್ಕಳಲ್ಲಿ 107 ಮಕ್ಕಳು ಇವತ್ತು ಹಾಜರಾತಿದ್ದಾರೆ. ಹಾಗೆ ಮಕ್ಕಳು ಸಂಪೂರ್ಣ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿ. ಮೂಲಭೂತ ಸೌಕರ್ಯ ಬಗ್ಗೆ ಎಲ್ಲ ಸೌಕರ್ಯಗಳನ್ನು ಆಗಿದೆ. ಇನ್ನೊಂದು ಮಾರ್ಗದ ವ್ಯವಸ್ಥೆ ಆಗಬೇಕು. ಜೊತೆಗೆ ಇನ್ನೂ ಕೂಡ ನಮ್ಮ ಕಟ್ಟಡ ಶಿಥಿಲ ಆಗಿದೆ ಆ ಕಡೆ ಇದ್ದು. ಇನ್ನೂ ಕೂಡ ನಮಗೆ ಒಂದು 2-3 ಕೊಠಡಿಗಳ ಹೊಸ ಕೊಠಡಿಗಳ ಅವಶ್ಯಕತೆ ಇದೆ. ಯಾಕಂತಂದರೆ ಬರೋ ವರ್ಷ ನಮಗೆ LKGಗೆ ಒಂದು ಕೊಠಡಿ ಬೇಕು, UKGಗೆ ಬೇಕು, ಜೊತೆಗೆ 1ನೇ ಕ್ಲಾಸಿಗೆ ಬೇಕಾಗ್ತದೆ. ಆದ ಕಾರಣ ಅದು ಕೂಡ ಆಗಿದೆ. ಮತ್ತು ಶೌಚಾಲಯ, ತದನಂತರ ಆಟದ ಮೈದಾನ ಎಲ್ಲ ನಮಗೆ ಪಂಚಾಯತ್ ವತಿಯಿಂದ ಮತ್ತು ಎಲ್ಲ ವ್ಯವಸ್ಥೆ ಆಗಿದೆ. ಸಾಮಾನ್ಯ ವಿದ್ಯುತ್ತು ಮತ್ತು ಎಲ್ಲ ಆಗಿದೆ. ಇನ್ನು ಕೂಡ ನಮಗೆ ಅಭಿವೃದ್ಧಿ ಕೆಲಸಗಳು ಆಗಿದೆ. ಅದಕ್ಕೆ ನಮಗೆ ಮುಂದಿನ ಯೋಜನೆಗೆ ನಾವು ಈಗ ಈ ಶತಮಾನೋತ್ಸವವನ್ನು ಆದಷ್ಟು ಸಂಪೂರ್ಣ ಕ್ರೋಢೀಕರಣ ಮಾಡಿ ನಾವೊಂದು ಒಳ್ಳೆಯ ಸುಸಜ್ಜಿತ ಒಂದು ಒಳ್ಳೆಯ ಶಾಲೆಯಾಗಿ ಮಾರ್ಪಡಬೇಕು. ನಮ್ಮೆಲ್ಲ ಶಿಕ್ಷಕ ಬಂದವರು ನಮ್ಮದೆಲ್ಲ ಒಂದು ಅಪೇಕ್ಷೆ. ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ, ಪಠ್ಯೇತರ ಚಟುವಟಿಕೆ, ಕ್ರೀಡಾ ಚಟುವಟಿಕೆಗಳ ಜೊತೆಗೆ ಕಂಪ್ಯೂಟರ್ ಜ್ಞಾನ ಕೂಡ ಅತ್ಯಗತ್ಯವಾಗಿರುವಂಥದ್ದು. ಎಳವೆರೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ತಿಳಿಸಿದ್ವಿ ಅಂತ ಹೇಳಿದರೆ ಅವರಿಗೆ ಮುಂದಿನ ಶಿಕ್ಷಣಕ್ಕೆ, ಮುಂದಿನ ಜೀವನದಲ್ಲಿ ಅನುಕೂಲ ಆಗುತ್ತೆ ಅನ್ನೋಂಥ ಉದ್ದೇಶದಿಂದಾಗಿ ಎಳವೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಜ್ಞಾನವನ್ನು ಕೂಡ ತಿಳಿಸಿಕೊಡಬೇಕಾಗುತ್ತೆ. ಹಾಗಾಗಿ ಹಳನಿರಂಕಿ ವಿದ್ಯಾಸಂಸ್ಥೆಯಲ್ಲಿ ಸುಸಜ್ಜಿತವಾಗಿರುವಂಥ ಕಂಪ್ಯೂಟರ್ ಕೊಠಡಿ ಕೂಡ ಇದೆ. 7 ಕಂಪ್ಯೂಟರ್ಗಳು ಇಲ್ಲಿದೆ. ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಕಂಪ್ಯೂಟರ್ಗಳು ಅನುಕೂಲ ಆಗ್ತಾ ಇದೆ. ಇಲ್ಲಿ ಕಂಪ್ಯೂಟರ್ ಟೀಚರ್ ಆಗಿರುವಂಥವರು ರಮ್ಯಾ ಅವರು ಮಾತಾಡಿಸಬೇಕು. ನಮಸ್ತೆ ಮೇಡಮ್. ನಮಸ್ತೆ. ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿನ ಕಾರ್ಯಚಟುವಟಿಕೆ? ಎಲ್ಲ ಚೆನ್ನಾಗಿದೆ. ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ. ಇಲ್ಲಿ 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ನಾವು ಕಂಪ್ಯೂಟರ್ ಕ್ಲಾಸನ್ನು ಕೊಡ್ತಾ ಇದ್ದೇವೆ. ಅವರು ಕೂಡ ಅಷ್ಟೇ ತುಂಬ ಇಂಟ್ರೆಸ್ಟಿಂದ ಕಲಿತಾ ಇದ್ದಾರೆ. ಇದು ಅವರಿಗೆ ಮುಂದಿನ ಜೀವನದಲ್ಲಿ ಕೂಡ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಓಕೆ, ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅಂತ ನಾವಂತ ಹೇಳಿದರೆ ಡೈಲಿ ವಾರದಲ್ಲಿ 2 ಸಲ ಕಂಪ್ಯೂಟರ್ ಕ್ಲಾಸ್ ಕೊಡ್ತೇವೆ. 2 ಗಂಟೆ ಹಾಗೆ ಕೊಡ್ತೇವೆ. ವಿದ್ಯಾರ್ಥಿಗಳ ಇಂಟ್ರೆಸ್ಟ್ ಹೇಗಿದೆ ಅಂತ? ಮಕ್ಕಳು ತುಂಬ ನಾವು ಬರ್ತೇವೆ ಅಂತ ಹೇಳಿ ತುಂಬ ಮುಂದೆ ಬಂದು ಕೇಳಿಕೊಂಡು ಕ್ಲಾಸಿಗೆ ಬರ್ತಾರೆ ಅಂತ ಹೇಳ್ಬೋದು. ಎಕ್ಸಾಮ್ಸ್ ಎಲ್ಲ ಇರುತ್ತೆ, ಅದರಲ್ಲೆಲ್ಲ ಹೇಗಿದ್ದಾರೆ ವಿದ್ಯಾರ್ಥಿಗಳು? ಸೊ ನಾವಂತ ಹೇಳಿದ್ರೆ ಈಗ ಎಕ್ಸಾಮ್ ಅಂತ ಮಾಡ್ತಾ ಇಲ್ಲ ಅವರಿಗೆ ಅಂತ ಹೇಳಿದರೆ, ಈಗ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಅವರಿಗೆ ಈಗ ಕಂಪ್ಯೂಟರ್ ಹೇಳಿಕೊಡ್ತಾ ಇದ್ದೇವೆ. ಮುಂದಿನ ಇದರಲ್ಲಿ ನಾವು ಎಕ್ಸಾಮ್ ಕೂಡ ಮಾಡಬಹುದು ಇದರಲ್ಲಿ. ಓಕೆ, ಎಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಅಂತಂದರೆ ಇಲ್ಲಿ 7 ಕಂಪ್ಯೂಟರ್ಗಳಿದೆ, ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹೌದು. ನಿಮ್ಮ ದೃಷ್ಟಿಯಲ್ಲಿ ಹೇಳೋದಾದ್ರೆ ಈಗಿನ ಇದರಲ್ಲಿ ಏನಂತ ಹೇಳಿದರೆ ಕಂಪ್ಯೂಟರ್ ಯುಗ ಅಂತ ಹೇಳ್ಬೋದು. ಹೌದಾ? ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಈ ಸಣ್ಣ ಮಕ್ಕಳಿಂದ ನಾವು ಕಂಪ್ಯೂಟರ್ನ ಬೇಸಿಕ್ ಕಲಿತ್ರೆ ಸೊ ಇದು ಮುಂದೆ ಅವರಿಗೆ ಯಾವುದೇ ಕೋರ್ಸ್ ಆಗಿರ್ಬೋದು ಅಥವಾ ಮುಂದಿನ ಜೀವನದಲ್ಲಾಗಿರ್ಬೋದು ಎಲ್ಲದರಲ್ಲಿ ಕೂಡ ಹೆಲ್ಪ್ ಆಗ್ಬೋದು. ಈಗ ಯಾವುದೇ ಇರ್ಬೋದು, ಈಗ ನಾವು ಎಲ್ಲಿ ನೋಡಿದರೂ ಕೂಡ ಡಿಜಿಟಲ್ ಯುಗ, ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್. ಸೊ ಹಾಗಾಗಿ ಇದು ಅವರಿಗೆ ಮುಂದಿನ ಜೀವನದಲ್ಲಿ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಅವರ ವೃತ್ತಿಪರ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ತೇನೆ. STMC ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಪಾಲತಡ್ಡ ಸರ್ ಇದ್ದಾರೆ, ಮಾತಾಡಿಸೋಣ. ಅದರ ಜೊತೆಗೇನೆ
ಅಸಿಸ್ಟೆಂಟ್ ಟೀಚರ್ ಆಗಿರುವಂತಹ ದಯಾನಂದ ಸರ್ ಕೂಡ ಇದ್ದಾರೆ, ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಶಾಲೆ ಶತಮಾನೋತ್ಸವವನ್ನು ಕಾಣ್ತಾ ಇರುವಂಥದ್ದು ಸರ್. ಈ ಹೊತ್ತಿನಲ್ಲಿ ನಾವು ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಇದ್ದೇವೆ ಅನ್ನುವಂಥದ್ದು ಖುಷಿ. ಅದರಲ್ಲಿ ಕೂಡ STMC ಅಧ್ಯಕ್ಷರಾಗಿದ್ದೀರಾ ನೀವು ಸರ್. ಹಾಗಾಗಿ ಈ ಶಾಲೆಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಟ್ಟು ಹೇಳೋದಾದರೆ ನಾನು ಕೂಡ ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿ. ಅದರ ಜೊತೆಗೆ ನಾನು ಕಳೆದ ಒಂದು 4-5 ತಿಂಗಳಿಂದ ನಾನು ಈ ಶಾಲೆಯ STMC ಅಧ್ಯಕ್ಷ. ಅದರಲ್ಲೂ ಕೂಡ ನಾನೊಂದು ಕಿರಿಯ ವ್ಯಕ್ತಿ ಅಂತ ಹೇಳಬೋದು. ನನ್ನ ಪಾಲಿಗೆ ಸಿಕ್ಕಿರುವಂಥ ಒಂದು ಭಾಗ್ಯ ಈ ಹೊತ್ತಿನಲ್ಲಿ, ಶತಮಾನೋತ್ಸವದ ಈ ಸಂದರ್ಭದಲ್ಲಿ ನನಗಿರುವಂಥದ್ದು ಸಿಕ್ಕಿರುವಂಥದ್ದು ಒಂದು ಭಾಗ್ಯ. ಈ ಒಟ್ಟು ಈ ಶಾಲೆಯ ಬಗ್ಗೆ ಹೇಳೋದಾದರೆ, ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ, ನಮ್ಮ ಈ ಶಾಲೆಯ ಒಟ್ಟು ಈ ಕುಗ್ರಾಮ, ಇದು ಹಳೆನೆರಂಕಿ ಅನ್ನುವಂಥದ್ದು ಕುಗ್ರಾಮ. ಈ ಒಟ್ಟು ಇದರಲ್ಲಿ ನಮಗೆ ಹಳೆ ವಿದ್ಯಾರ್ಥಿ ಸಂಘ ಅಥವಾ ಬೇರೆ ದಾನಿಗಳ ಒಂದು ಪ್ರೋತ್ಸಾಹ ನಮ್ಮ ಈ ಶಾಲೆಗೆ ಅತಿ ಹೆಚ್ಚಿರುವಂಥದ್ದು. ಈಗಾಗಲೇ ನಮಗೆ ಒಟ್ಟು 1 ಲಕ್ಷ ಕೊಟ್ಟಿರ್ತಕ್ಕಂಥ ದಾನಿಗಳು ಅನೇಕ ಮಂದಿ ಇದ್ದಾರೆ ನೋಡಿ. ಈ ಒಂದು ಈ ಸಭಾಭವನಕ್ಕೆ ನಾವು ಒಂದಷ್ಟು ವರ್ಷಗಳಿಂದ ನಾವು ಯೋಚನೆಯನ್ನು ಮಾಡ್ತಾಯಿದ್ದೇವೆ. ನಮಗೆ ಕಾಲ ಕೂಡಿ ಬರಲಿಲ್ಲ. ಈ ವರ್ಷ ಶತಮಾನೋತ್ಸವದ ಇಲ್ಲೊಂದು ನಮಗೆ ಸುಂದರವಾದ ಒಂದು ಸಭಾಭವನ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಇತ್ತು. ನಮಗೆ ಯಾವುದೊಂದು ಕಾರ್ಯಕ್ರಮ ಮಾಡಬೇಕು, ಒಂದು ಮೀಟಿಂಗ್ ಮಾಡಬೇಕಾದ್ರೂ ನಮಗೆ ಸ್ಥಳ ಇರಲಿಲ್ಲ. ಅದಕ್ಕೊಂದು ಈ ರೀತಿ ಸುಂದರವಾದಂಥ ಸಭಾಭವನ ಮಾಡಲಿಕ್ಕೆ ಈ ಒಂದು ಊರಿನವರ ಒಂದು ಮಹನೀಯರ ಒಂದು ಪ್ರೋತ್ಸಾಹದಿಂದ ಈ ಒಂದು ದೊಡ್ಡ ಸಭಾಭವನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದರ ಜೊತೆಗೆ ನಮಗೊಂದು ಆಟದ ಮೈದಾನ, ಒಂದು ಸುಂದರವಾದಂತಹ ಆಟದ ಮೈದಾನ ನಮಗೆ ಇದೆ. ಅದನ್ನು ಒಂದು ಇನ್ನಷ್ಟೊಂದು ಅಭಿವೃದ್ಧಿ ಮಾಡಬೇಕು ಅಂತದ್ದು ಕಳೆದ ಸಲ ನಮಗೆ ಪಂಚಾಯತ್ ಇನ್ನೊಂದು 5 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಟ್ಟು ಒಂದು ಸುಂದರವಾದಂಥ ಮೈದಾನ ಇದೆ. ನಮಗಿಲ್ಲಿ ಆಟೋಟ ಸ್ಪರ್ಧೆಯಲ್ಲಿ ಹೇಳೋದಾದರೆ, ಇಲ್ಲಿ ಒಂದು 50 ವರ್ಷಗಳಿಂದ ಇಲ್ಲಿ ಅನ್ನುವಂಥ ಒಂದು ಆಟೋಟ ಸ್ಪರ್ಧೆಯಲ್ಲಿ ಇಲ್ಲಿಯ ಶಾಲಾ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿರುವಂಥ ಅನೇಕ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ. ಇವರ ಒಂದು ಕೀರ್ತಿ ನಮ್ಮ ಈ ಹಳೆನೆರಂಕಿಗೆ ಒಂದು ತಂದಿರುವಂಥದ್ದು ಬಹಳ ಒಂದು ಹೆಮ್ಮೆಯ ವಿಷಯ. ಅದರ ಜೊತೆಗೆ ಇಲ್ಲಿರತಕ್ಕಂಥ ಹಳೆ ವಿದ್ಯಾರ್ಥಿಗಳು ಈ ಶತಮಾನೋತ್ಸವಕ್ಕೆ ತುಂಬ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಳೆದು ಬೇರೆ ಬೇರೆ ನಮ್ಮ ರಾಜ್ಯಗಳಲ್ಲಿ ಅಥವಾ ಹೊರದೇಶಗಳಲ್ಲಿ ಕೂಡ ಕೆಲಸ ಮಾಡಿದಂಥ ಹಳೆ ವಿದ್ಯಾರ್ಥಿಗಳು ನಮಗೆ ಸಹಕಾರವನ್ನು ಕೊಡ್ತಾರೆ ಈ ಶಾಲೆಗೆ. STMCಯಲ್ಲಿ ಎಷ್ಟು ಜನ ಇದ್ದೀರಾ ಅಂತ ಸದಸ್ಯರು? ಸಾಮಾನ್ಯ ಒಟ್ಟು 18 ಜನ ಇಲ್ಲಿ STMCಯಲ್ಲಿ ನಾವು ಇದ್ದೇವೆ. ಒಟ್ಟು ಶಿಕ್ಷಕ ವೃಂದ, ಒಟ್ಟು ನಾವು ಈ ಶಾಲೆಯಲ್ಲಿ ಮೊದಲಿಂದಲೂ ನಮ್ಮ ಇಲ್ಲಿ ಅದರ ಜೊತೆಗೆ STMC ಜೊತೆಗೆ ಹೇಳೋದಾದರೆ ನಮ್ಮಲ್ಲಿರ್ತಕ್ಕಂಥ ಶಿಕ್ಷಕ ವೃಂದ ಒಂದು ಒಳ್ಳೆಯ ಟೀಮು, ಇಲ್ಲಿ ನಮ್ಮ ಶಿಕ್ಷಕ ವೃಂದದ ಟೀಮ್ ಇದೆ. ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದಾಗಿರಲಿ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಒಂದು ಕೆಲಸಕ್ಕೆ ನಮಗೆ ಸಹಕಾರ ಕೊಡುವಂಥ ಒಳ್ಳೆಯ ಶಿಕ್ಷಕ ಒಂದು ತಂಡ ಇಲ್ಲಿ ಹಳೆನೆರಂಕಿ ಶಾಲೆಯಲ್ಲಿದೆ. ಯಾವುದೇ ಶಾಲೆಗಳಿಗೂ ನಮಗೆ ಇಲ್ಲಿಯ ವಿದ್ಯಾರ್ಥಿಗಳು ಹೋಗೋದಾದರೆ ಅಲ್ಲಿ ನೀವು ಯಾವ ಶಾಲೆ ಅಂತ ಹೇಳಿದರೆ ಹಳೆನೆರಂಕಿ ಶಾಲೆ ಅಂತ ಹೇಳುವಾಗಲೇ ಒಂದು ಖುಷಿ ಅನ್ನಿಸುತ್ತೆ. ಆ ರೀತಿಯಲ್ಲಿ ಇಲ್ಲಿ ಶಿಕ್ಷಣ ಪಡೆದುಕೊಂಡು ಆ ಶಾಲೆಗೆ ಹೋಗ್ತಾರೆ. ಅದು ನಮಗೆ ಒಂದು ಬಹಳ ಒಂದು ಹೆಮ್ಮೆಯ ವಿಷಯ ಹಳೆನೆರಂಕಿ ಶಾಲೆ. ದಯಾನಂದ್ ಸರ್, ನಿಮ್ಮಲ್ಲಿ ಕೇಳೋದು ಅಂತ ಹೇಳಿದರೆ, ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ಹೇಳಿದರೆ ಹಲವಾರು ಸಂಘ ಸಂಸ್ಥೆಗಳ ಸಹಕಾರ ಬೇಕು, ದಾನಿಗಳ ಸಹಕಾರ ಬೇಕು. ಈ ವಿದ್ಯಾಸಂಸ್ಥೆಗೆ ಕೂಡ ದಾನಿಗಳ ಸಹಕಾರ ಸಿಕ್ಕಿರುವಂಥದ್ದು, ನಿಮ್ಮ ಕಡೆಯಿಂದ ಕೂಡ ಸಹಕಾರ ಸಿಕ್ಕಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ ಸರ್. ಹಾಗಾಗಿ ದಾನಿಗಳ ಸಹಕಾರದ ಬಗ್ಗೆ ಹೇಳೋದಾದರೆ, ಇಲ್ಲಿ 16 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವುದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಟ್ಟು ಈ ಪ್ರಾರಂಭದಲ್ಲಿ ಶತಮಾನೋತ್ಸವ ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಾಗ ನಮಗೆ ದಾನಿಗಳು ಸಿಕ್ಕಿರಲಿಲ್ಲ. ತದನಂತರ ಸುಮಾರು 10 ಜನ 1 ಲಕ್ಷ ರೂಪಾಯಿಯನ್ನು ಕೊಟ್ಟು ಸಹಕರಿಸಿರುವಂಥದ್ದು ಇದು ನಿಜವಾಗಿ ಉಲ್ಲೇಖ ಮಾಡುವಂಥ ಒಂದು ವಿಚಾರ. ಅದರ ಜೊತೆಗೆ ನನ್ನ ಒಂದು ಶಿಕ್ಷಕ ತಂಡ ಇದೆ. ಇಲ್ಲಿ ಪ್ರತಿಯೊಬ್ಬರೂ ಕೂಡ 1 ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಜೊತೆಗೆ ಊರೇ ಹೆಮ್ಮೆ ಪಡುವಂಥ ಒಂದು ಶತಮಾನೋತ್ಸವ ಸಂಭ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಬಹುಶಃ ಆ ಕ್ಷಣಗಣನೆ ಇಲ್ಲಿ ಆರಂಭವಾಗಿದೆ. ಇನ್ನೊಂದು ಮಾತು, ಇಲ್ಲಿ ಬಡವನ ಕೈಯಲ್ಲಿ ಬಂಗಾರದ ಬಟ್ಟಲು ಎನ್ನುವಂಥ ಒಂದು ಮಾತಿದೆ. ಈ ಹಳೆನೆರಂಕಿ ಊರು ಇವತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ತನ್ನದಾಗಿಸಿಕೊಂಡು ಒಂದು ಉನ್ನತ ಮಟ್ಟಕ್ಕೆ ಏರಿದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಮೇಡಮ್.
ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ನಾಯಕ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೆಸರು? ಚೇತಂಕಿ. ಹೇಗಿದೆ ನಿಮ್ಮ ಶಾಲೆ? ನಮ್ಮ ಶಾಲೆ ತುಂಬ ಚೆನ್ನಾಗಿದೆ. ಈ ವರ್ಷ ಶತಮಾನೋತ್ಸವದಿಂದ ನಾವೆಲ್ಲ ತುಂಬ ಸಂಭ್ರಮದಿಂದ ಇದ್ದೇವೆ. ಹೇಗೆ ತಯಾರಿ ಆಗ್ತಿದ್ರೆ? ಏನೆಲ್ಲ ಕಾರ್ಯಕ್ರಮ ಇದೆ ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಒಂದು ನಾಟಕ, 2 ಡ್ಯಾನ್ಸ್, ತುಂಬ ಡ್ಯಾನ್ಸ್ ಮತ್ತು ನಾಟಕ 2 ಉಂಟು. 1ನೇ ತಾರೀಕಿಗೆ ನೀವು ಇಲ್ಲಿಗೆ ಜಾಯಿನ್ ಆಗಬೇಕಾದ್ರೆ ಆವಾಗ ಕಂಡಂಥ ಶಾಲೆ ಮತ್ತು ಇವಾಗ ಎಷ್ಟು ಅಭಿವೃದ್ಧಿಯನ್ನು ಕಂಡಿದೆ? ನಾವು 1ನೇ ಇರುವಾಗ ಶಾಲೆ ಎಲ್ಲ ಚೇಂಜ್ ಆಗಿತ್ತು. ಈಗ ಪೈಂಟ್ ಎಲ್ಲ ಕೊಟ್ಟು ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಈಗ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ಡಿಸೆಂಬರ್ 5, 6, 7ರಂದು ನಾವು ಶತಮಾನೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಗಳಿಗೆ ಊರಿನ ಜನರು, ಶಾಲಾಭಿಮಾನಿಗಳು, ಹಳೆ ವಿದ್ಯಾರ್ಥಿಗಳು, ದಾನಿಗಳು ಇವರೆಲ್ಲರ ಸಹಕಾರದೊಂದಿಗೆ ನಮ್ಮ ಸಹಕಾರದೊಂದಿಗೆ ಶಾಲೆಯು ಬಹಳಷ್ಟು ಅಭಿವೃದ್ಧಿಯನ್ನು ಹೊಂದಿದೆ. ನಮಗೆ ಶಿಕ್ಷಕರು ಆಧುನಿಕ ಈಗಿನ ಉಪಕರಣಗಳಾದ ಪ್ರಾಜೆಕ್ಟರ್, ಟಿವಿ, ಕಂಪ್ಯೂಟರ್ಗಳಿಂದ ಪಾಠಗಳನ್ನು ಹೇಳಿಕೊಡುತ್ತಾರೆ. ಇದರಿಂದ ನಾವು ಹೆಚ್ಚು ಪಾಠವನ್ನು ಕಲಿಕೆಯಲ್ಲಿ ಆಸಕ್ತಿದಾಯಕವಾಗಿದ್ದೇವೆ. ಹಾಗೂ ನಮ್ಮ ಶಾಲೆಯು ಕ್ರೀಡೆಯಲ್ಲಿ ರಾಜ್ಯ ಮಟ್ಟ, ವಿಭಾಗ ಮಟ್ಟವನ್ನು ತಲುಪಿ ಒಳ್ಳೆಯ ತರಬೇತಿಯನ್ನು ಪಡೆದಿದ್ದಾರೆ. ಹಾಗೂ ನಾವಂತೂ ಡಿಸೆಂಬರ್ 5 ಶತಮಾನೋತ್ಸವಕ್ಕಾಗಿ ಕಾಯುತ್ತಿದ್ದೇವೆ. ನೀವೆಲ್ಲರೂ ಇಲ್ಲಿಗೆ ಬಂದು ನಮ್ಮ ಶಾಲೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಳೆನೆರಂಕಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಇದೀಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಡಿಸೆಂಬರ್ 5ರಿಂದ 7ನೇ ತಾರೀಕಿನವರೆಗೆ ಇಲ್ಲಿ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಶಾಲೆ ಶತಮಾನೋತ್ಸವವನ್ನು ಕಂಡಿದೆ ಅಂತ ಹೇಳಿದರೆ ಅಭಿವೃದ್ಧಿಯ ಕಾರ್ಯಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಂತವಾಗಿ ದಾನಿಗಳ ಸಹಕಾರದಿಂದ, ಸಂಘ ಸಂಸ್ಥೆಗಳ ಸಹಕಾರದ ಮೂಲಕ ಈ ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನು ಕಂಡಿದೆ. ಮುಖ್ಯವಾಗಿ ಸರ್ಕಾರದ ಎಲ್ಲ ರೀತಿಯಾದ ಅನುದಾನಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆಗೆ ಬಂದಿರುವಂಥದ್ದು. ಹೀಗಾಗಿ ಇದೀಗ ವಿದ್ಯಾಸಂಸ್ಥೆ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಹಾಗಾಗಿ ವಿದ್ಯಾಸಂಸ್ಥೆ ಸಂಪೂರ್ಣವಾಗಿ ವಿಶೇಷವಾಗಿರುವಂಥ ಮೆರುಗನ್ನು ತುಂಬಿಕೊಂಡಿರುವಂಥದ್ದು. ಹಾಗಾಗಿ ವಿದ್ಯಾಸಂಸ್ಥೆಯಲ್ಲಿರುವಂಥ ಸಂಭ್ರಮ ಯಾವ ರೀತಿಯಾಗಿದೆ ಅಂತ ನೋಡಿದ್ರಲ್ಲ, ಅದರ ಜೊತೆಗೇನೆ ಹಲವಾರು ದಾನಿಗಳು ಕೂಡ ಈ ಒಂದು ವಿದ್ಯಾಸಂಸ್ಥೆ ಅಭಿವೃದ್ಧಿ ಆಗಬೇಕು, ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುವಂಥ ಶಿಕ್ಷಣ ಸಿಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಕೈ ಜೋಡಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಶತಮಾನೋತ್ಸವದ ಸಂಭ್ರಮ ಅದ್ಧೂರಿಯಾಗಿ ನಡೀಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹರೀಶ್ ಬಾರಿಂಜ, ಉಮೇಶ್ ಮಿತ್ತಡ್ಕ, ಕಾರ್ತಿಕ್ ಕರ್ಕೇರ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.